ಎಲ್ರಿಗೂ ನಮಸ್ಕಾರ. ನಿನ್ನೆ ರೋಜಿ ಸಿನಿಮಾದ ಒಂದು ಪೋಸ್ಟರ್ ಲಾಂಚ್ ಮಾಡ್ತಿದ್ವಿ. ಆ ಒಂದು ಜಾಗದಲ್ಲಿ ನಾನು ಸ್ಟೇಜ್ ಮೇಲೆ ತಮಿಳ್ ಮಾತಾಡಿದ್ದೀನಿ ಅಂತ ಸಾಕಷ್ಟು ಜನಕ್ಕೆ ಬೇಜಾರಾಗಿದೆ. ಆದ್ರೆ ನಿಜ ಏನಂತಂದ್ರೆ ನಾನು ಕನ್ನಡದಲ್ಲಿ ಶುರು ಮಾಡಿ ತಮಿಳ್ ಮಾತಾಡಿ ಕನ್ನಡದಲ್ಲೇ ಮುಗಿಸಿದ್ದೀನಿ. ಸೊ ಆದ್ರೂ ಕೂಡ ತುಂಬಾ ಜನಕ್ಕೆ ಅದು ನೋವಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ನಾನು ಯಾರಿಗೂ ಅವಮಾನ ಮಾಡಬೇಕು ಅಂತಾಗ್ಲಿ ಅಥವಾ ಯಾರಿಗಾದ್ರೂ ನಾನು ಬೇಜಾರು ಮಾಡಬೇಕು ಅಂತಾಗ್ಲಿ ಯಾವುದೇ ಉದ್ದೇಶವಾಗಿ ನಾನು ತಮಿಳ್ನ ಉಪಯೋಗಿಸಲಿಲ್ಲ. ಅಲ್ಲಿ ಸಾಕಷ್ಟು ಜನ ತಮಿಳ್ನವರಿದ್ರು. ಸೊ ಹಾಗಾಗಿ ತಮಿಳ್ ಮಾತಾಡಿದೆ. ಮತ್ತೆ ಈ ಸಿನಿಮಾನ ನಾವು ತೆಲುಗು, ತಮಿಳ್, ಕನ್ನಡ 3 ಭಾಷೆಯಲ್ಲಿ ಮಾಡ್ತಿರೋದ್ರಿಂದ ಆ ಜಾಗದಲ್ಲಿ ಹಂಗೆ ಮಾತಾಡಿದ್ದೀನಿ. ಆದ್ರೂ ಕೂಡ ತಪ್ಪು ಅಂತ ಅನ್ಸಿದ್ರೆ ಕ್ಷಮೆ ಇರಲಿ. ಎಲ್ರಿಗೂ ನಮಸ್ಕಾರ. ನಿನ್ನೆ ರೋಜಿ ಸಿನಿಮಾದ ಒಂದು ಪೋಸ್ಟರ್ ಲಾಂಚ್ ಮಾಡ್ತಿದ್ವಿ. ಆ ಒಂದು ಜಾಗದಲ್ಲಿ ನಾನು ಸ್ಟೇಜ್ ಮೇಲೆ ತಮಿಳ್ ಮಾತಾಡಿದ್ದೀನಿ ಅಂತ ಸಾಕಷ್ಟು ಜನಕ್ಕೆ ಬೇಜಾರಾಗಿದೆ. ಆದ್ರೆ ನಿಜ ಏನಂತಂದ್ರೆ ನಾನು ಕನ್ನಡದಲ್ಲಿ ಶುರು ಮಾಡಿ ತಮಿಳ್ ಮಾತಾಡಿ ಕನ್ನಡದಲ್ಲೇ ಮುಗಿಸಿದ್ದೀನಿ. ಸೊ ಆದ್ರೂ ಕೂಡ ತುಂಬಾ ಜನಕ್ಕೆ ಅದು ನೋವಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ನಾನು ಯಾರಿಗೂ ಅವಮಾನ ಮಾಡಬೇಕು ಅಂತಾಗ್ಲಿ ಅಥವಾ ಯಾರಿಗಾದ್ರೂ ನಾನು ಬೇಜಾರು ಮಾಡಬೇಕು ಅಂತಾಗ್ಲಿ ಯಾವುದೇ ಉದ್ದೇಶವಾಗಿ ನಾನು ತಮಿಳ್ನ ಉಪಯೋಗಿಸಲಿಲ್ಲ. ಅಲ್ಲಿ ಸಾಕಷ್ಟು ಜನ ತಮಿಳ್ನವರಿದ್ರು. ಸೊ ಹಾಗಾಗಿ ತಮಿಳ್ ಮಾತಾಡಿದೆ. ಮತ್ತೆ ಈ ಸಿನಿಮಾನ ನಾವು ತೆಲುಗು, ತಮಿಳ್, ಕನ್ನಡ 3 ಭಾಷೆಯಲ್ಲಿ ಮಾಡ್ತಿರೋದ್ರಿಂದ ಆ ಜಾಗದಲ್ಲಿ ಹಂಗೆ ಮಾತಾಡಿದ್ದೀನಿ. ಆದ್ರೂ ಕೂಡ ತಪ್ಪು ಅಂತ ಅನ್ಸಿದ್ರೆ ಕ್ಷಮೆ ಇರಲಿ.